ಪರ್ಯಟನಾ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಪರ್ಯಟನಾ ಪರ್ವ ಪ್ರವಾಸೋದ್ಯಮ ಇಲಾಖೆಯ ಕನಸಿನ ಕಾರ್ಯಕ್ರಮ. ಪ್ರತಿ ವರ್ಷ ಪ್ರವಾಸೋದ್ಯಮ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದ್ದು ಜನರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತಕ ಧೀಮ್ ನಾತ್ರ ಕೇಟ ತೋಂ ನಾಚ ರಹೆ ಗೋರಿ. ಕರಾವಳಿಯಲ್ಲಿ ಪರ್ಯಟನಾ ಪರ್ವ ಅಂದ್ರೆ ಜನರ ಮನಸ್ಸಿಗೇನೋ ಖುಷಿ ನೀಡೋ ಕಾರ್ಯಕ್ರಮ. ಅದರಂತೆ ಈ ಬಾರಿಯ ಪರ್ಯಟನಾ ಪರ್ವ ಅರ್ಥಪೂರ್ಣವಾಗಿ ಹಾಗೂ ಸಂಭ್ರಮದಿಂದ ಜರುಗಿತು. ಸೆಪ್ಟೆಂಬರ್ 27ರಿಂದ 1ರವರೆಗೆ ಪ್ರವಾಸೋದ್ಯಮ ಇಲಾಖೆ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದ್ದು, ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ವಿವಿಧ ರಾಜ್ಯಗಳಿಂದ ತಮ್ಮ ಸಂಪ್ರದಾಯವನ್ನ ಬಿಂಬಿಸಲು ಬಂದಿರುವ ಯುವಕ ಯುವತಿಯರು ಈ ಪರ್ಯಟನಾ ಪರ್ವದಲ್ಲಿ ತಮ್ಮ ಸಾಂಸ್ಕೃತಿಕ ಮೆರುಗನ್ನ ಬಿಂಬಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಕಳೆ ನೀಡಿದ್ರು. ನಮೋ ನಮಃ ಓಂ ಹೈ ಹ್ರೀಂ ಶ್ರೀ ಶ್ರೀಮಾತ್ರೇ ಶಿವ ಪ್ರಿಯಾಯೇ ನಮೋ ನಮಃ ಓಂ ಹ್ರೀಂ ಶ್ರೀ ಶ್ರೀಮಾತ್ರೇ ಶಿವ ಪ್ರಿಯಾಯೇ ನಮೋ ನಮಃ ಜಪದರ ಕೋವಿದಂಡ ಕಮಂಡಲುಗಳು ರಾವಣನು ಸನ್ಯಾಸಿ ವೇದವ ತಾಳಿ ಬಂದ. ಕುಂದಾಪುರದ ಕೋಡಿ ಬೀಚ್ನಲ್ಲಿ ಸ್ವಚ್ಛತೆಯನ್ನ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಂಡ ಪ್ರವಾಸೋದ್ಯಮ ಇಲಾಖೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡ್ರು. ಉಡುಪಿ ಜಿಲ್ಲಾಡಳಿತ, ಪಂಚಾಯತ್, ಯುವ ಮೆರಿಡಿಯನ್ ಸೈಕ್ಲಿಂಗ್ ಕಮಿಟಿ, ಕೋಡಿ ಬೀಚ್ ಉತ್ಸವ ಸಮಿತಿ, ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಈ ಕೋಡಿ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನ ಕುಂದಾಪುರ ಎಸಿ ಭೋಪಾಲ್ ಉದ್ಘಾಟಿಸಿದ್ರು. ಇನ್ನು ಪ್ರವಾಸೋದ್ಯಮ ಇಲಾಖೆ ಅಧ್ಯಕ್ಷೆ ಅನಿತಾರವರು ಭಾಗಿಯಾಗಿದ್ದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು.
ಮಾತ್ರವಲ್ಲ, ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಲವು ಯುವಕ ಯುವತಿಯರು ಭಾಗಿಯಾಗಿದ್ದು, ಅದರಲ್ಲೂ ಎಫ್ಎಸ್ಎ ವಿದೇಶಿಗರು ಭಾಗಿಯಾದದ್ದಂತೂ ಇನ್ನಷ್ಟು ವಿಶೇಷವಾಗಿತ್ತು. ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ವರ್ಲ್ಡ್ ಲೆವೆಲಲ್ಲಿ ಈಗ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ. ಪ್ರತಿ ದಿವಸ ಎಷ್ಟು ಪ್ಲಾಸ್ಟಿಕ್ ಕಂಟೆಂಟ್ ಓಷನ್ಗೆ ಹೋಗಿ ಸೇರುತ್ತದೋ ಅದು ಟನ್ ಕಣಕಲ್ಲಿ ಇದೆ ಆ್ಯಕ್ಚುಲಿ. ಸೊ ಇದು ಈಗ ಶಾರ್ಟ್ ಟರ್ಮಲ್ಲಿ ನಮಗೆ ಯಾವುದು ಗೊತ್ತಾಗೋದಿಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟಿವ್ ಆಗಿದೆ. ಇದು ಗ್ಲೋಬಲ್ ವಾರ್ಮಿಂಗ್ಗೆ ಮತ್ತು ಓಸೋನೈಸೇಷನ್ ಸಮಸ್ಯೆಗಳಿಗೆಲ್ಲ ರೀಸನ್ ಆಗಿರುತ್ತದೆ. ನಾವು ಏನು ಮಾಡಬೇಕಾದ್ರೆ ಎಲ್ಲರೂ ಸೇರಿ ಎಲ್ಲರೂ ಒಂದು ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಜೊತೆಗೆ ನಾವು ಕೆಲವೊಂದು ಕೆಲಸಗಳು ಮಾಡಬೇಕಾಗಿರುತ್ತದೆ. ಅದರಲ್ಲಿ ಒಂದು ಈ ಥರ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್, ಪ್ಲಾಸ್ಟಿಕ್ ರೆಡ್ಯೂಷನ್ ಆ್ಯಕ್ಟಿವಿಟೀಸ್, ನಾನ್ ಪೊಲ್ಯೂಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಪ್ಲಾಸ್ಟಿಕ್ ಒಂದು ರಾಕ್ಷಸ ಥರ, ಅದು ಒಂದು ದೊಡ್ಡ ಡಿಸಾಸ್ಟರ್ಗೆ ರೀಸನ್ ಆಗಿರುತ್ತದೆ. ಸೊ ಇವತ್ತು ಇಂದ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಇಟ್ಟುಕೊಂಡು ಭಾಳಷ್ಟು ಜನಗಳು ಬಂದಿದ್ದಾರೆ. ಅವರೆಲ್ಲ ಬೀಚ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಈ ಥರ ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡಿ ನಮ್ಮ ಕುಂದಾಪುರ ಕೋಡಿಯನ್ನು ಒಂದು ಒಳ್ಳೆಯ ಟೂರಿಸ್ಟ್ ಸ್ಪಾಟಾಗಿ, ಅಟ್ರಾಕ್ಟಿವ್ ಸ್ಪಾಟಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ, ಮೀಡಿಯಾದವರ ಪ್ರಮೋಷನ್ ಕೂಡ ಬೇಕಾಗುತ್ತೆ. ಸೊ ಎಲ್ಲರೂ ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕೆ ಸಹಕಾರ ಮಾಡಿ, ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ, ಅದು ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿಯಾಗಿ ಸಹಕಾರ ಮಾಡಬೇಕನ್ನು ಕೋರುತ್ತೇನೆ. ಥ್ಯಾಂಕ್ ಯು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಕುಂದಾಪುರದ ಅತ್ಯಂತ ಸುಂದರವಾದ ಬೀಚಾದ ಕೋಡಿ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಸರ್ಫಿಂಗ್ ಡೆಮೋವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರು ಬಂದಿದ್ದಾರೆ, ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನಾವು ಐ ಆಮ್ ಸೇವಿಂಗ್ ಮೈ ಬೀಚ್ ಅಂತ ಒಂದು ಕ್ಯಾಂಪೇನ್ನ ಮಾಡ್ತಾ ಇದ್ದೀವಿ. ಈ ಕ್ಯಾಂಪೇನ್ನಲ್ಲಿ ನಾವು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ಕನ್ನು ಒಂದು ಬಳಕೆ ಪ್ಲಾಸ್ಟಿಕ್ ಅಂತ, ಒನ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅಂತ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗೂ ಬೀಚ್ಗಳು ಅತ್ಯಂತ ಪ್ರಮುಖವಾದ ಆಕರ್ಷಣೆ ಉಡುಪಿನಲ್ಲಿ. ಹಾಗಾಗಿ ನಮ್ಮ ಬೀಚನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಾವು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸ್ಬೋದು. ಹಾಗೂ ನಾವು ಸರ್ಫಿಂಗ್ ಒಂದು ಫೆಸ್ಟ್ ಮಾಡೋಕ್ಕಿದೆ ಡಿಸೆಂಬರಲ್ಲಿ. ಅದಕ್ಕೆ ಮುಂಚೆ ನಾವು ಸರ್ಫಿಂಗ್ ಡೆಮೋವನ್ನು ಕೈಗೊಳ್ತಾ ಇದ್ದೀವಿ. ಇಲ್ಲಿರೋವಂಥ ಮಕ್ಕಳು ಲೋಕಲ್ಸು ಅವರಿಗೆ ಒಂದು ಸರ್ಫಿಂಗ್ ಬಗ್ಗೆ ಒಂದು ಉತ್ತೇಜನ ಕೊಡಲಿಕ್ಕೆ ಹಾಗೂ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾವು ಡೆಮೋನ ಇಟ್ಕೊಂಡಿದ್ದೇವೆ. ಇದಕ್ಕೆ ಸಹ ಸಾಕಷ್ಟು ಸಾರ್ವಜನಿಕರು ಬಂದಿದ್ದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ ಆಗಲಿ ಅಂತ ನಾನು ಹಾರೈಸ್ತೇನೆ. ಸರ್ಫಿಂಗ್ ಕಾರ್ಯಕ್ರಮ ಕೂಡ ನಡೆದಿದ್ದು, ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸರ್ಫಿಂಗ್ ಕ್ರೀಡೆಗೆ ಇನ್ನಷ್ಟು ಪುಷ್ಟಿ ನೀಡಿದ್ರು. ಮಾತ್ರವಲ್ಲ, ಸರ್ಫಿಂಗ್ ಉದ್ದೇಶವನ್ನ ಕೂಡ ವಿವರಿಸಲಾಯಿತು. ಇದರ ಜೊತೆಯಲ್ಲೇ ಸೈಕ್ಲಿಂಗ್ ಕಾರ್ಯಕ್ರಮ ನೋಡುಗರ ಮನ ಸೆಳೆದದಂತೂ ಸುಳ್ಳಲ್ಲ. ಕೋಟೇಶ್ವರದ ಈ ಬೀಚಲ್ಲಿ, ಹಳಾಳ್ವೆ ಬೀಚ್ ಏನಿದೆ, ಭಾಳಷ್ಟು ಜನ ಪ್ರವಾಸಿಗರು ಬಂದವರು ಹೇಳ್ತಾರೆ ಕರಾವಳಿಯ ಅತ್ಯುತ್ತಮ ಬೀಚ್ಗಳಲ್ಲೊಂದಂತ. ಆದರೆ ದುರದೃಷ್ಟ ಏನಂದರೆ, ಇದು ಇಲ್ಲೇನು ಡೆವಲಪ್ ಆಗಬೇಕಾಗಿತ್ತು, ಏನು ಅಭಿವೃದ್ಧಿ ಆಗಬೇಕಾಗಿತ್ತು, ಏನು ಈ ಕರಾವಳಿಯ ಪ್ರವಾಸಿಗರಿಗೆ ಗೊತ್ತಾಗಬೇಕಾಗಿತ್ತು, ಅದು ಗೊತ್ತಾಗಿಲ್ಲ. ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಈ ಹಳಹಳ್ಳಿ ಬೀಚನ್ನು ಈ ಭಾಗದಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ತೊಟ್ಟಿದ್ದ ಸಮಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಪರ ನಿರ್ದೇಶಕರು, ಸಹಾಯಕ ನಿರ್ದೇಶಕರಾದಂಥ ಅನಿತಾ ಭಾಸ್ಕರ್ ಮೇಡಮ್ ಅವರು ನೀವೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಪ್ರವಾಸೋದ್ಯಮ ಪರವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ನಿಮ್ಮೊಟ್ಟಿಗೆ ಇರ್ತದೆ ಅಂತ ಹೇಳಿದ ಒಂದು ಕಾರಣದಿಂದ ಯೋಮೆರಿಡಿಯನ್ನ ಮಾಲೀಕರಾದಂಥ ಉದಯ್ ಕುಮಾರ್ ಶೆಟ್ಟಿ, ವಿನಯ್ ಕುಮಾರ್ ಶೆಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಸಹಕಾರದಲ್ಲಿ ಈ ಒಂದು ಹಳಹಳ್ಳಿ ಬೀಚನ್ನು ಡೆವಲಪ್ ಮಾಡಬೇಕು ಅಂತ ನಾವು ಸಂಕಲ್ಪ ತೊಟ್ಟು ಈ ಭಾಗದ ಜನರೊಟ್ಟಿಗೆ ಕೋಟೇಶ್ವರ ಬೀಚ್ ಸಮಿತಿ ಅಂತ ಒಂದು ಮಾಡಿಕೊಂಡು ಇಲ್ಲಿಯ ಗ್ರಾಮ ಪಂಚಾಯತಿಗಳ ಸಹಕಾರ, ಇಲ್ಲಿ ಯುವಕ ಮಂಡಳಿಗಳ ಸಹಕಾರದೊಂದಿಗೆ ಇಲ್ಲಿ ಕಾರ್ಯಕ್ರಮಗಳನ್ನು ಪ್ರಾಯೋಜನೆ ಮಾಡಿದ್ದೇವೆ. ಕಳೆದ ವರ್ಷ ಆದಂಥ ಊರ್ಮನೆ ಹಬ್ಬ ಸಾಧಾರಣ ಒಂದು
25,000ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಒಂದು 2 ದಿನದ ಫೆಸ್ಟಿವಲನ್ನು, 3 ದಿನದ ಫೆಸ್ಟಿವಲನ್ನು ನಾವು ಮಾಡಿದ್ವಿ. ಅದು ಭಾಳ ಯಶಸ್ಸನ್ನು ಕಂಡಿದೆ. ಅದಾದ ನಂತರ ಇಲ್ಲಿ ಪ್ರವಾಸಿಗರು ಬರುವುದು ಹೆಚ್ಚಾಗಿದೆ. ನಮಗೇನಾಗಬೇಕಾಗಿದೆ ಅಂತ ಜಿಲ್ಲಾಡಳಿತದಿಂದ ಈ ಭಾಗದಲ್ಲಿ ಒಂದು ಬೀಚ್ ಹೌಸ್ ಆಗಬೇಕು, ಶೌಚಾಲಯಗಳಾಗಬೇಕು, ಇಲ್ಲಿ ಬೀಚಿಗೆ ಬಂದಂಥ ಪ್ರವಾಸಿಗರಿಗೆ ಶುಚಿತ್ವ ಕಾಪಾಡಲಿಕ್ಕೆ ಮತ್ತು ಕೆಫೆಟೇರಿಯಾಗಳಾಗಬೇಕು, ಇಲ್ಲಿ ಬೀಚಿಗೆ ಸಂಬಂಧಪಟ್ಟಂಥ ಕ್ರೀಡೆಗಳಿಗೆ ಉತ್ತೇಜನ ಕೊಡಬೇಕು, ಈ ಭಾಗದ ಯುವಕರು ಅದಕ್ಕೆ ತೊಡಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಜಿಲ್ಲಾಡಳಿತ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಅನಿತಾ ಭಾಸ್ಕರ್ ಮೇಡಮ್ ಅವರು ನಾವು ನಿಜವಾಗ್ಲೂ ನೆನೆಸಲೇಬೇಕು. ಅಭಿವೃದ್ಧಿ ಪರವಾದಂಥ ಒಬ್ಬ ಅಧಿಕಾರಿ ಇದ್ದರೆ ಯಾವ ಪ್ರವಾಸೋದ್ಯಮವೂ ಇಂಪ್ರೂವ್ ಆಗ್ತದೆ ಅಂತ ನಾನು ಕೇಳಿದ್ದೇನೆ. ಕಳೆದ ವರ್ಷ ಹೆಚ್ಚು ಕಡಿಮೆ 3 ಕೋಟಿ ಜನರು ಈ ಒಂದು ಕರಾವಳಿಯ ಪ್ರವಾಸೋದ್ಯಮಕ್ಕೆ ಬಂದಿದ್ದಾರೆ, ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಭಾಳ ಒಳ್ಳೆಯ ಉದ್ದೇಶ. ಪ್ರವಾಸೋದ್ಯಮ ಬೆಳೆದರೆ ಈ ಒಂದು ದೇವಸ್ಥಾನಗಳು, ಮಂದಿರಗಳು, ಚರ್ಚ್ಗಳು ಜನರು ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಸೌಹಾರ್ದ ಜಾಸ್ತಿ ಆಗ್ತದೆ, ಪ್ರವಾಸೋದ್ಯಮ ಒಳ್ಳೆಯದಾಗಬೇಕು, ಇದೊಂದು ಉದ್ಯಮವಾಗಿ ಪರಿಗಣಿಸಬೇಕು, ಈ ಜನರ ಬದುಕು ಬಾಳಿಗೆ ಬೆಳಕಾಗಬೇಕು ಅಂತೇಳಿ ಆಶಯದೊಂದಿಗೆ ನನ್ನ ಮಾತನ್ನು ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದೀನಿ. ನಮಸ್ಕಾರ. ಉಡುಪಿ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಯುವ ಮೆರಿಡಿಯನ್, ಸೈಕ್ಲಿಂಗ್ ಕ್ಲಬ್ ಕುಂದಾಪುರ, ಕೋಡಿ ಬೀಚ್ ಉತ್ಸವ ಸಮಿತಿ ಮತ್ತು ಕೋಟೇಶ್ವರ ಪಂಚಾಯತ್ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಜೊತೆ ಸೇರಿ ಇವತ್ತು ಪರ್ಯಟನ ಪರ್ವ, ಪ್ರವಾಸೋದ್ಯಮ ಮತ್ತು ಡಿಜಿಟಲ್ ರೂಪಾಂತರ ಇದರ ಅಂಗವಾಗಿ ನಾವು ಇವತ್ತು ಬೀಚ್ ಕ್ಲೀನಿಂಗ್ ಹಮ್ಮಿಕೊಂಡಿದ್ದೇವೆ ಹಾಗೂ ಬೆಳಿಗ್ಗೆ 7 ಗಂಟೆಗೆ ಸೈಕ್ಲಿಂಗ್ ಮ್ಯಾರಥಾನ್ ಮಾಡಿದ್ದೇವೆ. ಸುಮಾರು 150ಕ್ಕಿಂತ ಹೆಚ್ಚು ಜನ ಸೈಕ್ಲಿಂಗ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಅವರು ಈ ಬೀಚಿಗೆ ಬಂದು ನಮ್ಮೊಂದಿಗೆ ಸೇರಿದ್ದಾರೆ. ಅದು ಅಲ್ಲದೆ FSL ಇಂಡಿಯಾ, ಇದು ಅನೇಕ ವಿದೇಶಿಯವರು ಸಹ ಸೇರಿಕೊಂಡಿದ್ದಾರೆ. ಸುಮಾರು 300ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಇವತ್ತು ಬೀಚ್ ಸ್ವಚ್ಛ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅನ್ನಿಸ್ತಾ ಇದೆ. ಹಾಗೆ ಈಗ ಫೆಡರೇಷನ್ ಆಫ್ ಸರ್ಫಿಂಗ್ನವರು ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಕುಂದಾಪುರದ ಅಸಿಸ್ಟೆಂಟ್ ಕಮಿಷನರ್ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಕುಂದಾಪುರ ಮುನ್ಸಿಪಾಲ್ಟಿಯವರು ಇದರ ಜೊತೆಲಿ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಇವರು ಎಲ್ಲರೂ ಜೊತೆ ಸೇರಿ ಒಂದು ಸಾರ್ವಜನಿಕ ಕಾರ್ಯಕ್ರಮವಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಜನರಲ್ಲಿ ಅವೇರ್ನೆಸ್ ಮೂಡಿಸೋದೇ ಮುಖ್ಯ ಕಾರ್ಯಕ್ರಮ. ಇದು ಎಲ್ಲರದ್ದು ಒಂದು ಜವಾಬ್ದಾರಿಯಾಗಿರ್ತದೆ. ಈ ಜವಾಬ್ದಾರಿಯಲ್ಲಿ ನಾವು ಸ್ವಲ್ಪ ಜನರನ್ನು ಎಚ್ಚರಗೊಳಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿ ಜನರು ಇದರಲ್ಲಿ ತುಂಬ ಸ್ಪಂದನೆ ಮಾಡಿದ್ದಾರೆ. ಈ ಬಗ್ಗೆ ನಾವೆಲ್ಲರಿಗೂ ಕೃತಜ್ಞತೆ ಹೇಳ್ತೇವೆ. ಮುಖ್ಯವಾಗಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು, ಸ್ಥಳೀಯ ಸಂಘ ಸಂಸ್ಥೆಯವರು ಸಹ ಸಹಕಾರ ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಇದಾದಮೇಲೆ ಕುಂದಾಪುರ ಯುವ ಮೆರಿಡಿಯನ್ ಹೆಲಿಪ್ಯಾಡ್ ಗ್ರೌಂಡ್ನಲ್ಲಿ ರಿಮೋಟ್ ಕಂಟ್ರೋಲ್ ಏರ್ ಶೋ ಇದೆ. ಇದಕ್ಕೆ ಬೆಂಗಳೂರಿಂದ ಭಾಳಷ್ಟು 5-6 ಮಂದಿ ಬಂದಿದ್ದಾರೆ. ಇದೊಂದು ಅದ್ಭುತ ಕಾರ್ಯಕ್ರಮ. ಈ ಭಾಗದಲ್ಲಿ ಎಲ್ಲೂ ಈ ಕಾರ್ಯಕ್ರಮ ಆಗಿಲ್ಲ. ಖಂಡಿತವಾಗಿಯೂ ಎಲ್ಲರೂ ನಾನು ಈ ಕಾರ್ಯಕ್ರಮ ಬರಬೇಕೆಂದು ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರವಾಸೋದ್ಯಮ ಇಲಾಖೆ ಇವರ ಜೊತೆ ಜಂಟಿಯಾಗಿ ಇವತ್ತು ಯುವ ಮೆರಿಡಿಯನ್ ಕುಂದಾಪುರ ಸೈಕ್ಲಿಂಗ್ ಕ್ಲಬ್, ECR ಕ್ಲಬ್ ಹಾಗೂ ವಿವಿಧ ಬೇರೆ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಪರ್ಯಟನ ಪರ್ವ ಅಂಥೇಳಿ ಒಂದು ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಇವತ್ತು ಈ ದಿನ. ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಇಲ್ಲಿವರೆಗೆ ಆಯೋಜಿಸಿದ್ದಾರೆ. ನಮ್ಮ ಕುಂದಾಪುರ ಸೈಕ್ಲಿಂಗ್ ಕ್ಲಬ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಾವು ಶಾಸ್ತ್ರಿ ಸರ್ಕಲಿಂದ ಚರ್ಚ್ ರೋಡ್ ಮೂಲಕ ಕೊಕ್ಕೆ ರೋಸ್ವರೆಗೆ ಬಂದು ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿದ್ದಾರೆ. ಹಾಗೆ ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ಜನರಿಗೆ ಸಹ ನಾವು ಸ್ಪಂದಿಸಿದಾಗ ಆಗ್ತದೆ. ಹಾಗೆ ನಾವು ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನ್ ಇಟ್ಕೊಳ್ಬೋದು ಹೇಳಿ ಜನರಿಗೆ ಒಂದು ಸ್ಪಂದನೆ ನೀಡಿದಾಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಇವತ್ತು ಇದಾದ ನಂತರ ಈಗ ಯುವ ಮೆರಿಡಿಯನ್ ಹೆಲಿಪ್ಯಾಡಲ್ಲಿ ಅವರದ್ದು ಏರ್ ಶೋ ಇದೆ. HAL ಅವರು ಆಯೋಜಿಸ್ತಿರುವ ಏರ್ ಶೋ ಇದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳುತ್ತಾ ಈ ಒಂದು ಅವಕಾಶಕ್ಕೆ ನಮಗೆ, ಹಾಗೆ ಅದಲ್ಲದೆ ಇನ್ನೊಂದು ಸಂಗತಿ ಏನಂದರೆ ಇವತ್ತು ಭಾಳಷ್ಟು ಜನ ಸೈಕ್ಲಿಂಗ್ ಕ್ಲಬ್ಬಿಗೆ ನಮ್ಮ ಹುಡುಗರು ಭಾಳಷ್ಟು ಜನ ಇವತ್ತು ಸ್ಪಂದನೆ ನೀಡಿ ಎಲ್ಲರೂ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ, ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲಿ ಎಂದು ಹಾರೈಸುತ್ತೇನೆ. ಪರ್ಯಟನಾ ಪರ್ವದ ಮತ್ತಷ್ಟು ವೈಭವವನ್ನ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ವಿರಾಮ.
ಬ್ರೇಕ್ ನಂತರ ಪರ್ಯಟನಾ ಪರ್ವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರಾವಳಿಯಲ್ಲಿ ಕಲೆಗಂತೂ ಕೊರತೆ ಇಲ್ಲ. ಅದರಲ್ಲೂ ಯಕ್ಷಗಾನ ಅಂದ್ರೆ ಜನರ ನೆಚ್ಚಿನ ಕಲೆ. ಹಾಗಿದ್ರೆ ಸ್ವಚ್ಛತೆಯ ಜೊತೆಗೆ ಕಲೆ ಯಾವ ರೀತಿ ಬೆರೆಯಿತು ಅನ್ನೋದನ್ನ ನೀವೇ ನೋಡಿ. ಕಳಟು ಮೇಲಾಯಿನ ಕಳಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ. ಇನ್ನು ಕರಾವಳಿಯ ಗಂಡು ಕಲೆ ಅಂತಲೇ ಬಿಂಬಿತವಾಗಿರೋ ಕಲೆ ಅಂದ್ರೆ ಯಕ್ಷಗಾನ. ಕರಾವಳಿಗೂ ಯಕ್ಷಗಾನಕ್ಕೂ ಬಿಟ್ಟಿರದ ನಂಟಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿ ಈ ಪ್ರವಾಸೋದ್ಯಮ ಇಲಾಖೆ ಇದನ್ನ ಮನದಲ್ಲಿಟ್ಟು ವೈಶಿಷ್ಟ್ಯ ರೀತಿಯಲ್ಲಿ ಯಕ್ಷಗಾನವನ್ನ ಬಿಂಬಿಸಿದ್ದಾರೆ. ಸಮುದ್ರ ಅಲೆಗಳ ಮಧ್ಯೆ ಸಪ್ತ ಸ್ವರಗಳ ನಾದಗಳ ಜೊತೆ ಯಕ್ಷಗಾನದ ಹೆಜ್ಜೆ ನೋಡುಗರ ಮನಸ್ಸನ್ನ ಶಾಂತವಾಗಿಸಿತ್ತು. ಇನ್ನು ಸಮುದ್ರದುದ್ದಕ್ಕೂ ಹಡಗಿನಲ್ಲಿ ಯಕ್ಷಗಾನದ ಸಪ್ಪಳ ಕೇಳಿದ್ದು, ಇನ್ನು ಸಾಕಷ್ಟು ಜನರು ಈ ಒಂದು ಅನುಭವವನ್ನ ಪಡೆಯಲು ಪ್ರವಾಸೋದ್ಯಮ ಇಲಾಖೆಯ ಪರ್ಯಟನಾ ಪರ್ವದ ಈ ಸುಮಧುರ ಗಳಿಗೆಯಲ್ಲಿ ಪಾಲುದಾರರಾದರು. ನಮ್ಮ ರಂಗಪಟ್ಟಣಕ್ಕೆ ಧಾವಿಸಿ ಉಪವನವನ್ನು ಹಾಳು ಮಾಡುತ್ತಾ ಇದೆ ಎಂಬ ಅರ್ಥವನ್ನು ತಿಳಿದು ನನ್ನವರಂತಹ ಇಂದ್ರಯನ್ನು ಕಳಿಸಿದ್ದೇನೆ. ಎಲ್ಲಿ ಹೋಗಿದ್ದಾನೆ? ವಿಚಾರಣೆ ಮಾಡಿದೆ ಆ ಕಪಿಯನ್ನು.
ರಥದಲ್ಲಿ ಕುಳ್ಳಿರಿಸಿ ಎಳಕೊಂಡು ಬಂದಿದ್ದೆ. ನಿಲ್ಲಿಸಿದ್ದೀಯೋ ನನ್ನ ಮಂತ್ರಿಯಾದಂತಹ ಪ್ರಾಸ್ತರಲ್ಲಿ ಇವನ ವಿಚಾರವನ್ನೆಲ್ಲ ಕೇಳಿ ತಿಳಿದೆ. ಮಾತಿನಲ್ಲಿ ಚಾಡಾಡಳಿತ. ಹಾಗಾಗಿ ಯಾವುದೇ ಕೃತ್ಯವನ್ನು ಮಾಡಿದೆ ಯಾರೆಂಬುದಾಗಿ ಕೇಳುವಾಗ ಅವನ ತಮ್ಮನಂತೆ ಆ ಬಾಲ 10,000 ನಮ್ಮದು ಹೋಗುವುದಕ್ಕೆ ಕಾರಣ ಅವನ ಬಾಲ. ಹಾಗಾಗಿ ಬಿಡುವುದಲ್ಲ, ಅದು ಆ ಬಾಲಕ್ಕೆ ಬೆಂಕಿಯನ್ನು ಕೊಡಬೇಕು. ಇವರನ್ನು ಹೌದು ನೀವೇ ಕಲೆಯಲ್ಲಿ ಬಾಲಕ್ಕೆ ಬೆಂಕಿ ಕೊಡುವ ಮೊದಲು ಬಟ್ಟೆ ಬೇಕಲ್ವಾ? ಬಟ್ಟೆಯನ್ನು ಸುತ್ತುವವನ ಬಾಲಕ್ಕೆ ಸಾಕಾಗುವುದಿಲ್ವಾ? ಸೀತೆಗೆ ತಂದಿರಿಸಿದಂತ ಸೀರೆಯನ್ನು ತನ್ನಿ. ಸಾಕಾಯ್ತು. ಬಟ್ಟೆ ಮಾತ್ರ ಅಲ್ಲ, ಅದಕ್ಕೆ ತೈಲ ಬೇಡುವ. ತೈಲವನ್ನು ಬಾಲಕ್ಕೆ ಸುರಿಯಿರಿ. ಸಾಕಾಗಲಿಲ್ವಾ? ಸೀತೆಗೆ ತಂದಿರಿಸಿದಂತ ತೈಲವನ್ನು ತನ್ನಿ. ಇನ್ನು ತಡ ಮಾಡುವುದಲ್ಲ, ಅವನ ಬಾಲಕ್ಕೆ ಕೊಡಿ ಬೆಂಕಿ. ವೀಕ್ಷಕರೇ, ನಮ್ಮ ಜೊತೆ ಮನೋಹರ್ ಶೆಟ್ಟರ್ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಸರ್ ನಮಸ್ತೆ ಸರ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾಗಿ ನಡೆಸ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಉಡುಪಿ ಟೂರಿಸಮ್ನಲ್ಲಿ ಭಾರಿ ಚಂದ ರೀತಿಯಲ್ಲಿ ಈಗ ಡಿಫ್ರೆಂಟ್ ಕಾರ್ಯಕ್ರಮ ತಗೊಂಡು ಇವತ್ತೊಂದು ನಮ್ಮ ಇಷ್ಟು ದೊಡ್ಡ ಪಂಚಜನ್ಯ ಬೋಟ್ನಲ್ಲಿ ಇದು ಮಾಡಿದೆ. ದ ಫಸ್ಟ್ ಟೈಮ್ ನಮ್ಮಲ್ಲಿ ಯಕ್ಷಗಾನ ಇಲ್ಲಿ ತೋರಿಸ್ತಾ, ನಮ್ಮ ಸ್ಪೆಷಲೈಸೇಷನ್ ಇನ್ ಯಕ್ಷಗಾನ ನಮ್ಮ ಇದರಲ್ಲಿ. ಸೊ ಇನ್ನು ಮುಂದೆ ಇದು ರೆಗ್ಯುಲರ್ ನಮಗೆ ಇಂಟರ್ವಲ್ಸ್ನಲ್ಲಿ ಹಾಕ್ಲಿಕ್ಕೆ ನೋಡ್ತೇವೆ ನಾವು. ಸೊ ಯಾರು ಗೆಸ್ಟ್ ಬಂದ್ರಿ ಅವ್ರಿಗೆ ಅಂದರೆ ಇಲ್ಲಿ ಮಲ್ಪೆಯಿಂದ ಜಟ್ಟಿಯಿಂದ ಡೈರೆಕ್ಟ್ ಇದಕ್ಕೆ ಬಂದು ಒಂದು ರೌಂಡ್ ತಗೊಂಡು ಮತ್ತು ನೆಕ್ಸ್ಟ್ ಈಗ ನಮ್ಮದು ಲೋಕಲ್ ಫುಡ್ ಆಲ್ಸೋ ವಿಲ್ ಬಿ ಸರ್ವ್ಡ್. ಇದು ಲೋಕಲ್ ಫುಡ್ ಕೊಟ್ಟು ಕುಸಿನ್ ಡಿಫ್ರೆಂಟ್ ಆಗಿ ವೆಜಿಟೇರಿಯನ್ ಇರಲಿ, ನಾನ್ ವೆಜ್ ಇರಲಿ, ಫಿಶಿಂಗ್ ಇರಲಿ, ಅದೆಲ್ಲ ಕೊಟ್ಟು ಪ್ಲಸ್ ಅವರಿಗೆ ಒಂದು ಯಕ್ಷಗಾನ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸ್ತೇವೆ ನಾವು. ಅದರಲ್ಲಿ ಅವ್ರದ್ದು ರೂಪ ಎಲ್ಲ ನೋಡುವಾಗ ಅವರಿದ್ರೆ ಡಿಫ್ರೆಂಟ್ ಓಲ್ಡ್ ಸ್ಟೈಲ್ನಲ್ಲಿ ಅವ್ರು ಮಾಡಿದ್ದಾರೆ, ಈಗ ಮಾಡರ್ನ್ನಲ್ಲಿ ಅಲ್ಲ ಅವರು. ಸೊ ಅಂಥದ್ದೆಲ್ಲ ನೋಡಿಕೊಂಡು ಇನ್ನು ದೀಪ ಇದರಲ್ಲಿ ನಾವು ಅವರಿಗೆ ತೋರಿಸಿ ಒಂದು ಡಿಫ್ರೆಂಟ್ ಆವಿಷ್ಕಾರ ತೋರಿಸ್ಲಿಕ್ಕೆ ಹೋಗ್ತೀವಿ ನಾವು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಐಲ್ಯಾಂಡ್ನಲ್ಲಿ ಮಾಡಲಿಕ್ಕೆ ಹೋಗ್ತಿದ್ದೆ ನಾವು. ಸೇಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ಅಲ್ಲಿ ಒಂದು ಟೋಟಲ್ ದೀಪನಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೆ ನಾವು. ಸೊ ಅದು ಬರುವಾಗ ಇನ್ನು ತುಂಬ ಜನ ಇಲ್ಲಿ ರಿಯಲಿ ವಿ ಆರ್ ಹ್ಯಾಟ್ಸ್ ಆಫ್ ಟು ದ ಟೀಮ್ ಓವರ್ ದೇರ್. ನಮ್ಮೆಲ್ಲ ಅಡವೆ ಅಂತ ಇದ್ದಾರೆ, ಅವರೆಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಆರ್ಟಿಸ್ಟ್ ಇದೆ, ಫೋಟೋಗ್ರಾಫರ್ ಅಶ್ರಮನ್ ಅಂತ ಫೇಮಸ್ ಫೋಟೋಗ್ರಾಫರ್ ಇದ್ದಾರೆ. ಅವರು ಇದನ್ನೆಲ್ಲ ಇಟ್ಕೊಂಡು ನಮ್ಮ ಊರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಸರ್ ಈಗ ಒಂದು ಯಕ್ಷಗಾನ ಅಂತ ಹೇಳಿದ್ರಿ, ಈಗ
ಯಕ್ಷಗಾನದಲ್ಲಿ ಈಗ ಡೆಫಿನೆಟ್ ಹೇಳ್ಬೇಕು ಅಂದರೆ ಓಲ್ಡನ್ ಸ್ಟೈಲ್ನಲ್ಲಿ ನಮ್ದು ಯಾವ ಥರ ಅದರ ವೇಷಭೂಷಣ ಇತ್ತು ಮೊದಲು ಅಂಥದ್ದೆಲ್ಲ ಯೂಸ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಮತ್ತು ಅದರಲ್ಲಿ ದೀಪನಲ್ಲಿ ಮಾಡಲಿಕ್ಕೆ ಹೋಗ್ತಿದ್ದಾರೆ ನಾವು ಇದರಲ್ಲಿ ಐಲ್ಯಾಂಡ್ನಲ್ಲಿ ಮಾಡುವಾಗ. ಸೊ ಟೋಟಲ್ ಅದರಲ್ಲಿ ಯಾವ ಥರ ನಮ್ಮ ಅಂದರೆ ಆರ್ಟಿಫಿಷಿಯಲ್ ಲೈಟ್ಸ್ ಇರಲಿಕ್ಕಿಲ್ಲ, ಅದು ಎಲ್ಲ ನಮ್ಮದು ಇದರಲ್ಲಿ ದೀಪದಿಂದ ತೋರಿಸ್ತಿದ್ದು. ಸೊ ಅದರಲ್ಲಿ ಅಂದರೆ ರೂಪ ಇದು ನೋಡುವಾಗ ಅಂದರೆ ವೆರಿ ಡಿಫ್ರೆಂಟ್ ಇದು ಫೀಲಿಂಗ್ಸ್ ಬರ್ತದೆ. ಸೊ ಅದನ್ನೆಲ್ಲ ಮಾಡುವಾಗ ರಿಯಲಿ ಪಬ್ಲಿಕ್ಗೆ ಎಂಜಾಯ್ಮೆಂಟ್ ಬರ್ತದೆ ಅಂತ ಹೇಳಿ. ಅಲ್ಲ ನಮ್ಮ ಹತ್ರ ಈಗ ಹೌಸ್ ಬೋಟ್ ಈಗ 5 to 6 ಹೌಸ್ ಬೋಟ್ ರೆಡಿ ಉಂಟು, ಆಲ್ರೆಡಿ ಫಂಕ್ಷನಿಂಗ್ ಆಗ್ತಾ ಉಂಟು. ಪ್ಲಸ್ ನಮ್ಮ ಹತ್ರ ಈಗ ನೆಕ್ಸ್ಟ್ ಇಂಥದ್ದು ಬೋಟ್ಸ್ನಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ಮಲ್ಪೆ ಇಸ್ ಅ ಬಿಗ್ ಪೋರ್ಟ್ ಆಫ್ ಫಿಶಿಂಗ್. ಅದು ಬರುವಾಗ ಈಗ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆದ ಕೂಡಲೇ ಈಗ ಮಾಡರ್ನ್ ಆಲ್ಸೋ ಬರ್ಬೋದು. ಈಗ ಅದರಲ್ಲಿ ಯಂಗ್ಸ್ಟರ್ಸ್ಗೆ ಬರ್ಬೋದು. ಯಾಕೆ ನಮ್ಮ ಹತ್ರ ಮಣಿಪಾಲಿಕ ಇಷ್ಟು ಇರುವ ಸ್ಟೂಡೆಂಟ್ಸ್ ಇರುವಾಗ ಮೇ ಬಿ ಯಕ್ಷಗಾನ ಫಾರ್ ಒನ್ ಆಫ್ ದ ಪೀಪಲ್ ಹೋದರೆ ಅದರಲ್ಲಿ ಮಾಡರ್ನ್ ನಾವು ಬೇರೆಯವರಿಗೆ ಇರ್ಬೋದು. ಸೊ ಯಂಗ್ಸ್ಟರ್ ಆಲ್ಸೋ ಕ್ಯಾನ್ ಎಂಜಾಯ್. ಸೊ ಅಂಥದ್ದು ಬೋಟ್ ಕಾನ್ಸೆಪ್ಟ್ನಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ, ಯಾಕೆ ನಮಗೆ ಐಲ್ಯಾಂಡ್ಗೆ ಹೋಗಿ ಬರಲಿಕ್ಕಿಲ್ಲ, ತುಂಬ ಬೋಟ್ಸ್ ಉಂಟು. ಅದನ್ನು ನಾವು ಡಿಫ್ರೆಂಟ್ ವೇನಲ್ಲಿ ನಾವು ಬಳಸ್ಲಿಕ್ಕೆ ನೋಡ್ತೀವಿ. ಸರ್ ಲಾಸ್ಟ್ ಏನು ಹೇಳ್ತೀರಾ ವೀಕ್ಷಕರಿಗೆ? ನೋಡಲಿಕ್ಕಿದ್ರೆ ಟೂರಿಸಮ್ ನಮಗೆ ಈಗ ರಿಯಲಿ ನಮಗೆ ತುಂಬ ಸಪೋರ್ಟ್ ಕೊಡ್ತದೆ, ತುಂಬ ಬಿಸ್ನೆಸ್ ಬರ್ತಿದೆ, ಎಕಾನಮಿ ನಮ್ಮ ಚೇಂಜ್ ಮಾಡ್ತೇವೆ. ಆ್ಯಂಡ್ ಅಲ್ಟಿಮೇಟ್ಲಿ ಲಾಸ್ಟಿಗೆ ನಮಗೆ ಖುಷಿ ಬೇಕು. ಖುಷಿಗೆ ನಾವೆಲ್ಲ ನಾವು ಕೆಲಸ ಮಾಡೋದಲ್ಲ. ಸೊ ಲಾಸ್ಟಿಗೆ ಖುಷಿ ಸಿಗಬೇಕಾದ್ರೆ ನಾವು ಈ ಟೂರಿಸಮ್ನಲ್ಲಿ ಬಂದ ಮೇಲೆ ಸೊ ಬೇರೆ ಬೇರೆ ಜನರನ್ನು ಭೇಟಿ ಆಗ್ತೇವೆ, ನಾವು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇದು ಬರ್ತದೆ. ಸೊ ನಮಗೆ ಲಾಸ್ಟಿಗೆ ಒಂದು ಪ್ರೀತಿ ಸಿಗ್ತದೆ, ಮತ್ತು ನಮಗೆ ಹೋಗುವಾಗ ನಮ್ಮ ಮನಸ್ಸಿಗೆ ಸಮಾಧಾನ. ಸೊ ಅದೇ ಹೇಳ್ತಾರೆ, ಆ ಸಮಾಧಾನಕ್ಕೆ ಹುಡುಕಲಿಕ್ಕೆ ನಮಗೆ ಇದರಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಮಾಧಾನ ಸಿಗ್ತದೆ. ಎಲ್ಲರಿಗೂ ಒಳ್ಳೆ ಆಗಿದೆ. ವೀಕ್ಷಕರೇ, ನಮ್ಮ ಜೊತೆ ಈಗ ಅನಿತಾ ಮೇಡಮ್ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಮೇಡಮ್ ನಮಸ್ತೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಾವು ವಿಶ್ವ ಪ್ರವಾಸೋದ್ಯಮ ದಿನ ಹಾಗೂ ಪರ್ಯಟನ ಪರ್ವವನ್ನು 3 ದಿನಗಳ ಕಾಲದಿಂದ ಮಲ್ಪೆ ಬೀಚ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಪರ್ಯಟನ ಪರ್ವ ಅಂದರೆ ಇಟ್ ಇಸ್ ಸೆಲೆಬ್ರೇಟಿಂಗ್ ಟೂರಿಸ್ಟ್ ಪ್ಲೇಸಸ್ ಅಂತ. ನಮ್ಮ ಹೆರಿಟೇಜ್ ಸೈಟ್ಸ್ ಇರ್ಬೋದು, ಮಾನ್ಯುಮೆಂಟ್ಸ್ ಇರ್ಬೋದು, ಬೀಚಸ್ ಇರ್ಬೋದು, ಬೇರೆ ಬೇರೆ ಪ್ರವಾಸಿ ಸ್ಥಳಗಳಿರ್ಬೋದು, ಇದೆಲ್ಲನನ್ನು ಟು ಸೆಲೆಬ್ರೇಟ್ ಟುಡೇ ವಿ ಡೂಯಿಂಗ್ ಪರ್ಯಟನ ಪರ್ವ ಆನ್ ವರ್ಲ್ಡ್ ಟೂರಿಸಮ್ ಡೇ. ಈ ಕಾರ್ಯಕ್ರಮದ ಅಂಗವಾಗಿ ನಾವಿವತ್ತು ಹೆರಿಟೇಜ್ ಸೈಲ್ ಅಂತ ಒಂದು ಬೋಟ್ ರೈಡನ್ನು ಇಟ್ಕೊಂಡಿದ್ವಿ, ತರಂಗರಂಗ ಅಂತ. ಇದರಲ್ಲಿ ಒಂದು ಸೀಮೋಲ್ಲಂಘನ ಅಂತ ಒಂದು ಪ್ರಸಂಗವನ್ನು ಸಹ ನಾವು ಮಾಡಿದ್ವಿ. ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಈಗ ಇರೋವಂಥ ಬೀಚ್ ಟೂರಿಸಮ್ ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಹೇಗೆ ನಾವು ಟೂರಿಸಮ್ಗೆ ಒಂದು ಎಕ್ಸ್ಪ್ಲಾಯ್ಟ್ ಮಾಡಬಹುದು ಅನ್ನೋ ಉದ್ದೇಶ. ನಮ್ಮಲ್ಲಿ ಈಗಾಗಲೇ 5 ಹೌಸ್ ಬೋಟ್ಸ್ ಇದೆ. ಸೊ ಈ ಹೌಸ್ ಬೋಟ್ಸ್ನ ಹೆಚ್ಚು ಬರೋ ಹಾಗೆ ಮಾಡೋವಂಥದ್ದು ಒಂದು ಉದ್ದೇಶ. ಹಾಗೂ ಹೌಸ್ ಬೋಟಲ್ಲಿ ಬೇರೆ ಹೇಗೆ ನಾವು ಅದನ್ನು ಅಡಾಪ್ಟೇಷನ್ಸ್ ಮಾಡ್ಬೋದು ಅಂತ, ಹೀಗೆ ನಮ್ಮ ಲೋಕಲ್ ಟ್ರೆಡಿಷನ್ಸನ್ನು ಅದರಲ್ಲಿ ತೋರಿಸೋವಂಥದ್ದು, ಲೋಕಲ್ ಕುಸಿನ್ಸ್ನ ಇಲ್ಲಿ ನಾವು ಕೊಡುವಂಥದ್ದು, ಸರ್ವ್ ಮಾಡೋದು ಬರುವಂಥ ಜನರಿಗೆ, ಹಾಗೂ ನಮ್ಮ ಈ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನಾವು ಅವ್ರಿಗೆ ತೋರಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದೊಂದು ಇಟ್ ಆಸ್ ಅ ಟ್ರಯಲ್ ವಿ ಆರ್ ಡೂಯಿಂಗ್ ಸೊ ದಟ್ ಪೀಪಲ್ ವಿಲ್ ಫಾಲೋ ದಿಸ್ ಆ್ಯಂಡ್ ಬೂಸ್ಟ್ ದ ಟೂರಿಸಮ್ ಸೆಕ್ಟರ್ ಇನ್ ಉಡುಪಿ. ಸೊ ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮವನ್ನು ಉಡುಪಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಸಹ ನಾವು ಹೆರಿಟೇಜ್ ಸೈಲ್ನ ಹಮ್ಮಿಕೊಂಡಿದ್ದೇವೆ. ಇದು ಹಾಗಾಗಿ ಉಡುಪಿ ಇಸ್ ಅ ಬ್ರ್ಯಾಂಡ್ ಆಫ್ ಇಟ್ಸ್ ಓನ್ ನೌ. ಸೊ ಪೀಪಲ್ ಶುಡ್ ಕಮ್ ಟು ಸಿ ಉಡುಪಿ ಆ್ಯಂಡ್ ಐ ರಿಕ್ವೆಸ್ಟ್ ದೆಮ್. ಲಾಸ್ಟಿಗೆ ವೀಕ್ಷಕರಿಗೆ ಏನು ಹೇಳ್ತೀರಾ ಟೋಟಲ್ ಆಗಿ ಹೇಳೋದಾದ್ರೆ? ಅಂದರೆ ಟೂರಿಸಮ್ ಇಸ್ ಫಾರ್ ಆಲ್ ಅಂತ. ಜನರಿಗೆ ಒಂದು ಏನಂದರೆ ದೇ ಹ್ಯಾವ್ ಕೈಂಡ್ ಆಫ್ ಎ ಇನ್ಹಿಬಿಷನ್ ಟು ಗೋ ಔಟ್ ಆಫ್ ದೇರ್ ಹೌಸಸ್. ಅಂದರೆ ದುಡ್ಡಿದೆ, ಆದರೆ ಹೇಗೆ ಸ್ಪೆಂಡ್ ಮಾಡೋದು, ಎಲ್ಲಿಗೆ ಹೋಗೋದು, ಏನು ಮಾಡೋದು, ದೇ ಕಾಂಟ್ ಪ್ಲ್ಯಾನ್ ಇಟ್ ಔಟ್. ಸೊ ಹಾಗಾಗಿ ನಾನು ಹೇಳ್ತೀನಿ, ಜಸ್ಟ್ ಇಫ್ ಯು ಹ್ಯಾವ್ ದಟ್ ಎಕ್ಸ್ಟ್ರಾ ಮನಿ ವಿತ್ ಯು, ಟ್ರಾವೆಲ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ದೇಶ ಸುತ್ತು ಹೊಸ ಹೋದು ಅಂತ ಹೇಳ್ತಾರೆ. ಐ ಥಿಂಕ್ ದೇಶ ಸುತ್ತೋದು ಇಸ್ ಮೋರ್ ಬೆಟರ್ ದೆನ್ ಲೈಕ್ ಎನಿ ಅದರ್ ಫಾರ್ಮ್ ಆಫ್ ಡೂಯಿಂಗ್ ಥಿಂಗ್ಸ್ ಐ ಫೀಲ್. ಸೊ ಹಾಗಾಗಿ ನಮ್ಮ ಜನಗಳು ಇರೋವಂಥ ಈ ಟೂರಿಸಮ್ನ ಇನ್ನೂ ಹೆಚ್ಚಿನದಾದಂಗೆ ನಾವು ಇದನ್ನು ಉತ್ತೇಜನ ಕೊಡ್ತಾ ಇದೆ ಉಡುಪಿ ಟೂರಿಸಮಲ್ಲಿ. ಹಾಗೆ ಉಡುಪಿಗೆಲ್ಲ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಟೂರಿಸಮ್ ನಾವ್ ಇಸ್ ಫಾರ್ ಆಲ್, ಸೊ ಪೀಪಲ್ ಶುಡ್ ಕಮ್ ನೌ ಟು ಉಡುಪಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಜೊತೆ ಈಗ ಪುರುಷೋತ್ತಮ್ ಅವರು ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಅವರು ಕೂಡ ಒಬ್ಬರು ಆರ್ಟಿಸ್ಟೇ. ಆ್ಯಂಡ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದು ಅವರೇ. ಸೊ ಹಾಗಾಗಿ ನೀವೇನು ಹೇಳ್ತೀರಾ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದು ತುಂಬ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲು ಪ್ರವಾಸೋದ್ಯಮ ಇಲಾಖೆ ನಮಗೆ ಸಪೋರ್ಟ್ ನೀಡಿದೆ. ಯಾಕಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ 2 ಥರದ ಯಕ್ಷಗಾನ ಇದೆ. ಒಂದು ತೆಂಕು, ಒಂದು ಬಡಗು ಅಂತ. ಈ ಉಡುಪಿಯಿಂದ ಆ ಕಡೆ ತೆಂಕು ಇರುತ್ತೆ, ಈ ಕಡೆ ಬಡಗು ಇರುತ್ತೆ.
ತೆಂಕು ಯಕ್ಷಗಾನ ಮೊನ್ನೆ ಇವತ್ತು ನಡೆದ ತೆಂಕು ಯಕ್ಷಗಾನ, ಮೊನ್ನೆ ನಮ್ಮ ಕಾರ್ಯಕ್ರಮ ಮೊದಲಿಗೆ ಅದು ಬಡಗು ಯಕ್ಷಗಾನ ಆಗಿತ್ತು. ಈ ತೆಂಕು ಯಕ್ಷಗಾನ ಒಂದು ಸರಳವಾಗಿ ಒಂದು ಗಂಟೆಗೆ ಹಾಗೆ ಸೀಮಿತವಾಗಿ ಅದರ ವೈಭವವನ್ನು ಹೇಗೆ ತೋರಿಸ್ಬೋದು. ಆ ತೆಂಕು ಅದರ ಬಣ್ಣಗಾರಿಕೆ, ಅದರ ಹಿಮ್ಮೇಳ ಇದರಿಂದ ತುಂಬ ಒಂದು ಬಡಗಿಂದ ಭಿನ್ನ ಆಗಿ ಕಾಣ್ತದೆ. ಅದನ್ನು ತೋರಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಲಾಗಿದೆ. ಇದರಲ್ಲಿ ಆ ಪರಂಪರೆಗೆ ಯಾವುದೇ ಧಕ್ಕ ಬರದ ಹಾಗೆ ಆ ಪರಂಪರೆಯ ಬಣ್ಣಗಳ ಇದುಗಾರಿಕೆಯನ್ನು ಉಳಿಸ್ಕೊಂಡು 1 ಗಂಟೆ ಮಿತಿಯಲ್ಲಿ ಯಕ್ಷಗಾನವನ್ನು ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ಮಾಡಿದೆ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಈ ಒಂದು ಟೂರಿಸಂ ಡೇ ಒಂದು ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಾ. ಸೊ ಏನು ಹೇಳ್ತೀರಾ? ಅಂದರೆ ಈ ಥರ ಒಂದು ಹೌಸ್ ಬೋಟ್ ಇದೆ, ಈ ಥರ ನಮ್ಮಲ್ಲಿ ಕಲ್ಚರ್ ಇದೆ. ಇದನ್ನು ಹೊಸ ರೀತಿಯಲ್ಲಿ ಒಂದು ಪ್ರಕೃತಿಯ ಮಧ್ಯೆ ಇದ್ದುಕೊಂಡು ಇಷ್ಟು ಒಳ್ಳೆಯ ಒಂದು ಅವಕಾಶ ಇದೆ. ಸುತ್ತಮುತ್ತಲು ಇಷ್ಟು ಚಂದ ಒಂದು ಪ್ರಕೃತಿ ಇದೆ. ಇದನ್ನೆಲ್ಲ ನೋಡಿಕೊಂಡು ಈ ಯಕ್ಷಗಾನವನ್ನು ಕೂಡ ಅನುಭವಿಸ್ಬೋದು ಅಂತ ಹೇಳಿ ಡೆವಲಪ್ ಮಾಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪರ್ಯಟನಾ ಪರ್ವದಲ್ಲಿ ಇನ್ನೇನೆಲ್ಲ ನಡೆಯಿತು ಅನ್ನೋದನ್ನು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ವಿರಾಮ. ಬ್ರೇಕ್ ನಂತರ ಪರ್ಯಟನಾ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಉತ್ಸವದಲ್ಲಿ ಹಲವು ಮೇಳಗಳನ್ನ ಆಯೋಜಿಸಲಾಗಿತ್ತು. ಒಂದೆಡೆ ಬಾಯಿಯಲ್ಲಿ ನೀರುಣಿಸುವಂತಹ ಖಾದ್ಯಗಳು, ಇನ್ನೊಂದೆಡೆ ಕಿಕ್ಕೇರಿಸುವ ವೈನ್ ಮೇಳ. ಅರೆ, ಹಾಗಿದ್ರೆ ಅದರ ಗಮ್ಮತ್ತು ಹೇಗಿತ್ತು ಅಂತೀರಾ? ನೀವೇ ನೋಡಿ. ಪ್ರವಾಸೋದ್ಯಮ ಇಲಾಖೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ಮೇಳಗಳನ್ನ ಆಯೋಜಿಸಿತ್ತು. ಇದರಲ್ಲಿ ಪ್ರಮುಖವಾಗಿ ಆಹಾರ ಮೇಳ ವೀಕ್ಷಕರ ಬಾಯಲ್ಲಿ ನೀರುಣಿಸುವ ಮಟ್ಟಿಗೆ ತಯಾರಿಸಿದ್ದು ತನ್ನತ್ತ ಸೆಳೆದಿದೆ. ಅದೇ ರೀತಿ ವೈನ್ ಮೇಳ ಕೂಡ ಏರ್ಪಡಿಸಲಾಗಿತ್ತು. ಹಲವು ವೈನ್ ಸ್ಟಾಲ್ಗಳು ಠಿಕಾಣಿ ಹೂಡಿದ್ದು ವಿಧ ವಿಧದ ವೈವಿಧ್ಯ ಫ್ಲೇವರ್ ವೈನ್ಗಳು ಈ ಉತ್ಸವದಲ್ಲಿ ಸಿಕ್ಕಿದ್ದಂತೂ ನಿಜ. ಇನ್ನು ಈ ಉತ್ಸವಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಆಗಮಿಸಿದ್ದು ಉತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಮತ್ತೆ ಬೇರೆ ಇಲಾಖೆಗಳು, ಅಬಕಾರಿ ಇಲಾಖೆ ಎಲ್ಲ ಸೇರಿ ನಾವು 4 ದಿವಸ ಸೆಪ್ಟೆಂಬರ್ 27ರಿಂದ 30ನೇ ತಾರೀಕುವರೆಗೆ ವಿಶ್ವ ಪರ್ಯಟನ್ ಅಂದರೆ ಟೂರಿಸಂ ಡೇ ದಿನಾಚರಣೆ ಸಲುವಾಗಿ ನಮಗೆ ವಾರಾಚರಣೆ ಮಾಡೋಕ್ಕೆ ಒಂದು ಡೈರೆಕ್ಷನ್ ಬಂದಿತ್ತು. ಸೊ ಸೆಪ್ಟೆಂಬರ್ 27ರಿಂದ 30th ವರೆಗೆ ನಾವು ಮಲ್ಪೆ ಬೀಚಲ್ಲಿ ಬೀಚ್ ಥೀಮ್ ಬೇಸ್ಡ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಬೀಚ್ ಕ್ಲೀನಿಂಗ್, ಬೀಚ್ ಯೋಗ, ಮತ್ತು ಕುಂದಾಪುರ ಸೈಡಲ್ಲಿ ಹೋದರೆ ರಿಮೋಟ್ ಕಂಟ್ರೋಲ್ಡ್ ಏರ್ ಶೋ ಮತ್ತು ಸೈಕ್ಲಿಂಗ್, ಮತ್ತು ಇಲ್ಲೇ ಕೂಡ ಮುಖ್ಯ ಒಂದು ಆಕರ್ಷಣವಾಗಿ ವೈನ್ ಫೆಸ್ಟಿವಲ್ ಕೂಡ ಫಸ್ಟ್ ಟೈಮ್ ಇನ್ ಉಡುಪಿ ಐ ಥಿಂಕ್ ಆರ್ಗನೈಸ್ ಆಗಿದೆ. ಸೊ ನಾವು ಕೂಡ ಅದರ ರೆಸ್ಪಾನ್ಸ್ ಬಗ್ಗೆ ತುಂಬ ಟೆನ್ಸ್ಡ್ ಇದ್ದೆ. ಬಟ್ ಈಗ ರೆಸ್ಪಾನ್ಸ್ ನೋಡಿದರೆ ತುಂಬ ಚೆನ್ನಾಗಿ ಜನ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 200 ವೆರೈಟೀಸ್ ಆಫ್ ವೈನ್ ಇಲ್ಲೇ ಡಿಸ್ಪ್ಲೇ ಆಗಿದೆ. ಒಂದು ಕಡೆ ಗ್ರೇಪ್ ಸ್ಟಾಂಪಿಂಗ್ದೊಂದು ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾ ಇದ್ದಾರೆ ಜನರಿಗೆ, ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್. ಓವರಾಲ್ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಒಂದು ವರ್ಲ್ಡ್ ಟೂರಿಸಂ ಡೇ ವೀಕಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಉಡುಪಿ ಜನರಿಗೆ ಕೊಡೋಕ್ಕೆ ಆಗಿದೆ ಅಂತ ಭಾವನೆ ಇದೆ. ನನ್ನ ಹೆಸರು ಗುರುಪ್ರಸಾದ್ ಕೋಟ್ಯಾನ್ ಅಂತ. ನಾನು ಸೂಲಾ ವಿನ್ಯಾರ್ಡ್ಸ್ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ವೈನ್ ಬೋರ್ಡ್ ಅವರು ಉಡುಪಿಯಲ್ಲಿ ವೈನ್ ಫೆಸ್ಟಿವಲನ್ನು ಕಂಡಕ್ಟ್ ಮಾಡಿದ್ದಾರೆ. ಇದರ ಮುಂಚೆ ಮ್ಯಾಂಗ್ಳೂರು, ಕಾರವಾರ, ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಿದ್ರು. ಈ ಟೈಮ್ ಫಸ್ಟ್ ನಾವು ಕಾಂಪೀಟ್ ಮಾಡಿದ್ದೇವೆ. ನಮಗೆ ಒಳ್ಳೆ ಬಿಸ್ನೆಸ್ ಆಗಿದೆ. ನಮ್ಮದು ನಿಯರ್ಲಿ ಒಂದು 30 ಬ್ರ್ಯಾಂಡ್ಸ್ ಉಂಟು ಸೂಲದ್ದು. ಎಲಿಟ್, ಎಕಾನಮಿ ಮತ್ತು ಪ್ರೀಮಿಯಮ್ ಮತ್ತು ವ್ಯಾಲ್ಯೂ ಅಂತ. ಇವನ್ ಬಯೋ ಬ್ರ್ಯಾಂಡನ್ನು ಉಂಟು ನಮ್ಮ ಹತ್ರ. ಆಲ್ರೆಡಿ 2-3 ದಿವಸ ಒಳ್ಳೆ ಬಿಸ್ನೆಸ್ ಆಗಿದೆ. ಇದು ಫಸ್ಟ್ ಟೈಮ್ ಟೂರಿಸಮ್ ಮಲ್ಪೆಯಲ್ಲಿ ಮಾಡಿದ್ದು. ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಡಿಸ್ಟಿಕ್ ಎಲ್ಲ ಕಡೆಯಿಂದ ಜನ ಬರ್ತಿದ್ದಾರೆ. ಸಂಡೇ ಆಲ್ಮೋಸ್ಟ್ ಎಲ್ಲ ಕ್ರೌಡ್ ಫುಲ್ಲಾಗಿದೆ. ಇನ್ನು ಪ್ರತಿ ವರ್ಷ ಮಾಡ್ಬೋದು ವೈನ್ ಬೋರ್ಡ್ ಅವರು. ಇದು ಫಾರ್ಮರಿಗೆ ಯೂಸ್ ಆಗಲಿಕ್ಕೋಸ್ಕರ ಮಾಡೋದು. ಗ್ರೇಪ್ಸ್ ಎಲ್ಲ ಫಾರ್ಮರ್ಸ್
ಸೇಲೆಲ್ಲ ಆಗಬೇಕಂತ. ಇಲ್ಲಿ ಉಡುಪಿಯವರಿಗೆ ಸ್ವಲ್ಪ ವೈನ್ ಬಗ್ಗೆ ನಾಲೆಜ್ ಕಮ್ಮಿ ಉಂಟು. ಇದು ಫಸ್ಟ್ ಟೈಮ್. ನೆಕ್ಸ್ಟ್ ಇಯರ್ ಇದು ಇನ್ನೂ ತುಂಬ ಸಕ್ಸಸ್ ಆಗ್ಬೋದು ನನ್ನ ಲೆಕ್ಕದಲ್ಲಿ. ಮತ್ತು ಇವನ್ ನಮ್ಮ ಉಡುಪಿಗೆ ಟೂರಿಸಮ್ಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಮಲ್ಪೆ ಬಗ್ಗೆ ಈಗ ಕೆಲವರಿಗೆ ಗೊತ್ತಿರೋದಿಲ್ಲ, ಹೊರಗಿನಿಂದ ಎಲ್ಲ ಬರ್ತಾರೆ, ಅವರು ಇದನ್ನೆಲ್ಲ ನೋಡಿ ಇನ್ನೂ ತುಂಬ ಜನರಿಗೆ ಅವೇರ್ನೆಸ್ ಕೊಡ್ಬೋದು ನಮ್ಮ ಮಲ್ಪೆ ಉಡುಪಿ ಬಗ್ಗೆ. ಹಾಗೆ ಪ್ರತಿ ವರ್ಷ ಇನ್ನೂ ವೈನ್ ಬೋರ್ಡ್ ಅವರು ಮಾಡ್ತಾರಂತೆ ಇನ್ನು ಪ್ರತಿ ವರ್ಷ. ಸೊ ನೆಕ್ಸ್ಟ್ ಇಯರ್ ಇದು ತುಂಬ ಸಕ್ಸಸ್ ಆಗ್ಬೋದು. ಜನರಿಗೆ ಈ ಟೈಮ್ ಅಂದರೆ ಪಬ್ಲಿಸಿಟಿ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ರೀಚ್ ಆಗಲಿಲ್ಲ. ನೆಕ್ಸ್ಟ್ ಇಯರ್ ತುಂಬ ರೀಚ್ ಆಗ್ಬೋದು. ಎಸ್, ಥ್ಯಾಂಕ್ ಯು. ಕೇವಲ ಮೇಳ ನೋಡಿದ್ರೆ ಸಾಕಾ? 5 ದಿವಸಗಳ ಕಾಲ ನಡೆದ ಈ ಪರ್ವದ ಬಗ್ಗೆ ಜನ ಏನ್ ಹೇಳ್ತಾರೆ, ಅವರ ರಿಯಾಕ್ಷನ್ ಹೇಗಿತ್ತು? ಜಸ್ಟ್ ವಾಚ್. ಟೂರಿಸಂ ಡೇ ಲೆಕ್ಕದಲ್ಲಿ ಈಗ ಮಲ್ಪೆಯಲ್ಲಿ ಒಂದು ವೈನ್ ಫೆಸ್ಟಿವಲ್ ಆಯೋಜಿಸಿದ್ದಾರೆ. ಭಾಳ ಖುಷಿ ಆಯಿತು. ಪ್ರತಿ ವರ್ಷ ನಾವು ಅಂದರೆ ಎವ್ರಿ ವೀಕ್ ನಾವು ಬೀಚಿಗೆ ಬರ್ತಿರ್ತೇವೆ. ಬಟ್ ಈ ಥರ ಏನಾದರೂ ಸ್ಪೆಷಲ್ ಇದ್ದಾಗ ಒಂದು ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೇವೆ, ಫಸ್ಟ್ ಟೈಮ್ ಈ ಥರ ಇಷ್ಟು ಬಗೆಯ ವೈನ್ಸ್ ಎಲ್ಲ ನೋಡೋದು. ಓಕೆ, ಖುಷಿ ಆಯಿತು. ಮತ್ತು ಬೇರೆ ಫ್ರೆಂಡ್ಸ್ ಕೂಡ ಹೇಳಿದ್ರು ಎಂಜಾಯ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ಆಗಬೇಕು. ಇದೇ ರೀತಿ ಆಗಬೇಕು, ಇನ್ನೂ ಒಳ್ಳೇದಾಗಬೇಕು. ಅಂದರೆ ಎಲ್ಲರಿಗೆ ಅಂದರೆ ಈಗ ಟೇಸ್ಟ್ ಮಾಡೋಕೆ ಎಲ್ಲ ಕಡೆ ಸಿಗ್ತಾ ಇಲ್ಲ ನಮಗೆ. ಸಿಗ್ತಿದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ, ತಗೊಳ್ತಾರೆ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ಅಡ್ವರ್ಟೈಸ್ ಮಾಡಬೇಕು. ಅಂದರೆ ಈ ಥರ ಪ್ರೋಗ್ರಾಮ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಎಲ್ಲರಿಗೂ ಗೊತ್ತಾಗ್ತದೆ. ನ್ಯೂಸ್ ಪೇಪರಲ್ಲಿ ಆಡಿರ್ಬೋದು, ಟಿವಿ ಈಗ ನೀವು ಸ್ಪಂದನವರು ಈ ಥರ ಮಾಡಿದ್ರೆ ಸ್ವಲ್ಪ ಗೊತ್ತಾಗ್ತದೆ. ಎಲ್ಲರೂ ಬೇರೆ ಕಡೆ ಗೊತ್ತಾಗೋದಿಲ್ಲ. ಸೊ ಅದು ಇನ್ನೂ ಸ್ಪ್ರೆಡ್ ಆದ್ರೆ ನ್ಯೂಸ್ ತುಂಬ ಜನ ಸೂಪರ್ ಆಗುತ್ತೆ. ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು. ಪುರಗಳಿಗೆ ನಮಸ್ಕಾರ. ಎನ್ನ ಬುದರ್ ನಿತೇಶ್ ಪಂದೆ ಅನ್ ಕಾಪುಡು. ಇನ್ನು ನಮ್ಮ ಮುಲ್ಪ ಒಂದು ಮಲ್ಪೇಡ್ ವೈನ್ ಫೆಸ್ಟಿವಲ್ ಒಂದು ಮಲ್ದೇರು ಅಂಚ ಬಾರಿ ಒಂದು ಎಡ್ಡೆ ವಿಷಯ ದೇಪಂಡ ನೆಟ್ ಪೂರ ಕಲೆಗ್ಲ ಒಂದು ಎಡ್ಡೆ ಒಂದು ತಿಕ್ಕೊಂಡು ಏನಪ್ಪ ಟಾಪಿಕ್ ತಿಕ್ಕೊಂಡು ಬಕ್ಕ ವರ್ಲ್ಡ್ ಟೂರಿಸಮ್ ಡೇಗೆ ಒಂಜಿ ಎಡ್ಡೆ ಟಾಪಿಕ್ ಒಂದು ದೇಪಂಡ ಜನಗಳೊಂದು ಒಗ್ಗಟ್ಟಾಪೇರು ಬಕ್ಕ ನಮ್ಮ ಒಂಜಿ ಫ್ರೆಂಡ್ಸ್ ಫ್ಯಾಮಿಲಿ ಪೂರ ಏನಪಂಡ ಒಟ್ಟಿಗೆ ಬರ್ತದೆ ಅಂತ ಎಡ್ಡೆ ಎಂಜಾಯ್ ಮಲ್ಪರ ತಿಕ್ಕೊಂಡು ಅಂಚೆನೆ ಒಂದು ಬೀಚ್ದ ಸೈಡ್ ಹಿಡ್ದಿದ್ದಾರೆ. ದೇಪಂಡ ಒಂದು ನಮ್ಮ ಕರಾವಳಿ ಫೇಮಸ್ ಉಪ್ಪನ್ ಬೀಚಿಗೋಸ್ಕರ ಅಂಚ ಬೀಚ್ ಹಿಡ್ದೀತಾರೆ ಪಂಡ ಒಂದು ಕುಡಲ ಒಂದು ಎಡ್ಡೆ ಪ್ರೋಗ್ರಾಮ್ ಬರ್ಕೊಂಡು ಅಂಚೆನೆ ಒಂದು ಪ್ರತಿ ವರ್ಷ ಅವಂದೇ ಉಪ್ಪೋಡು ಬಕ್ಕ ನಮ್ಮ ಕರಾವಳಿದ ಪುದರ್ ಮಿತ್ತು ಪೋಂದು ಉಪ್ಪೋಡು ಮಲ್ಪೆ ಬೀಚ್ದ ಪುದರ್ ಮಿತ್ತು ಪೋಂದು ಉಪ್ಪೋಡು ಅಂಚೆನೆ ನಮ್ಮ ಬರ್ಪಿನ ಜನಾಂಗಲಿಗಳ ನೆತ್ತ ಬಗ್ಗೆ ಪೂರ ಗೊತ್ತಾವಡು ಅಂಚೆನೆ ನಮ್ಮೊಂಜಿ ನೆಕ್ಸ್ಟ್ ಇಯರ್ಲ ಒಂದು ಮಲ್ಪೋಡು ಬಕ್ಕ ಒಂದು ಥರದ ಒಂಜಿ ಕಂಪನೀಸ್ ಪೂರ ಬೈದನು ವೈನ್ದ ಈ ಸರ್ತಿ ಅಂತ ಕಮ್ಮಿ ಕೊಡ್ತಾರೆ ಬರ್ಪಿ ವರ್ಷ ಅಂತ ಜಾಸ್ತಿ ಕೊರಿಯರ್ದ ಅಡ್ಡೆ ಅದೇ ಏನವನ್ ಪರ ಹಾಂ ಓಕೆ ಧನ್ಯವಾದ. ಒಳ್ಳೆ ರೆಸ್ಪಾನ್ಸ್ ಪಬ್ಲಿಕ್ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ವೈನ್ ಫೆಸ್ಟಿವಲಲ್ಲಿ ತುಂಬ ರೆಸ್ಪಾನ್ಸ್ ಇತ್ತು ಪಬ್ಲಿಕ್ ಇದು.
ಪೀಪಲ್ ತುಂಬ ಎಂಜಾಯ್ ಮಾಡಿದರು. ನೆಕ್ಸ್ಟ್ ವರ್ಷ ಕೂಡ ಇದೇ ರೀತಿ ನೆಕ್ಸ್ಟ್ ವರ್ಷ ಇದೇ ರೀತಿ ಫಂಕ್ಷನ್ ಆಗಲಿ ಅಂತ ನಾವು ಇದು ಮಾಡ್ತೇವೆ. ಓಕೆ ಥ್ಯಾಂಕ್ ಯು. ಟೂರಿಸಂ ಇಂಡಸ್ಟ್ರಿ ನಾವು ಕೋಸ್ಟಲಲ್ಲಿ ತುಂಬ ಡೆವಲಪ್ ಮಾಡ್ಬೋದು. ಇಂಥ ತುಂಬ ಫೆಸ್ಟಿವಲ್ ಆಗ್ತಾ ಇರಬೇಕು. ವೈನ್ ಫೆಸ್ಟಿವಲ್ ಅಂತೇಳಿ ಅಲ್ಲ, ಎಲ್ಲ ಟೈಪ್ ಇದು ಕಲ್ಚರಲ್ ಅದೆಲ್ಲ ಆಗ್ತಾ ಇರಬೇಕು. ಮತ್ತು ಬೀಚಲ್ಲಿ ಇನ್ನೂ ಸ್ವಲ್ಪ ಎಮ್ಯುನಿಟೀಸ್ ಡೆವಲಪ್ ಆಗಬೇಕು. ಮತ್ತು ಮೇನ್ಲಿ ನಮಗೆ ಬೀಚಿಗೆ ಕನೆಕ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ರೋಡ್ ಟ್ರಾಫಿಕ್ ಎಲ್ಲ ತುಂಬ ಕಂಜೆಸ್ಟೆಡ್ ಇದೆ. ಈಗ ನಾವು ಎಂತ ಡೆವಲಪ್ ಮಾಡಿದ್ರು ಜನರು ಬರುವಾಗ ಟ್ರಾಫಿಕ್ ಸಿಕ್ಕಿದ್ರೆ ಅಲ್ಲೆಲ್ಲ ಹೋಯಿತು. ಸೊ ಮೇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೆ ಏನು ಮಾಡ್ಬೋದು ಅದನ್ನು ಆಲೋಚನೆ ಮಾಡಿ ನಂತರ ಇದಕ್ಕೆಲ್ಲ ಕೈ ಹಾಕ್ಬೋದು. ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ಆಗಲಿ ಅಂತ. ಆಗಲಿ, ಬಟ್ ಅದರ ಮೊದಲು ನಂಗೆ ಈ ರೋಡ್ ಅದೊಂದು ಕರೆಕ್ಟ್ ಆದರೆ ಒಳ್ಳೇದು. ಯಾಕಂದ್ರೆ ಎಷ್ಟೇ ಒಳ್ಳೇದು ನಾವು ಡೆಸ್ಟಿನೇಷನ್ ಅಲ್ಲಿ ಮಾಡಿದ್ರೆ, ಬಟ್ ಕನೆಕ್ಟಿಂಗ್ ರೋಡ್ ನಮ್ಗೆ ಕರೆಕ್ಟ್ ಇಲ್ಲ ಇದ್ರೆ, ಸೊ ಫಸ್ಟ್ ಪ್ರಾಮಿನೆನ್ಸ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಆಮೇಲೆ ಈ ಫೆಸ್ಟಿವಲ್ಸ್ ಎಲ್ಲ ಮಾಡಲಿ. ವೆಲ್, ವರ್ಲ್ಡ್ ಟೂರಿಸಮ್ ಡೇ ಬಗ್ಗೆ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಮಲ್ಪೆ ಸುಮಾರು ಟೂರಿಸ್ಟ್ ಪ್ಲೇಸಸ್ ಇದೆ. ನಾನು ಫಸ್ಟ್ ಡೇ ಇಲ್ಲಿ ಬಂದಾಗ ಸ್ಟೇಜ್ ಮೇಲೆ ಒಬ್ಬರು ಹೇಳ್ತಾ ಇದ್ರು, ಉಡುಪಿಲಿ ಸುಮಾರು ಜಾಗ ನೋಡೋಕ್ಕಿದೆ, ಬಟ್ ನಾವು ಯಾರೂ ಬೇರೆಯವ್ರ ಹತ್ರ ಹೇಳಲ್ಲ, ಯಾಕೋಸ್ಕರ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಇವಾಗ ವರ್ಲ್ಡ್ ಟೂರಿಸಮ್ ಡೇ ಇರೋ ಕಾರಣದಿಂದ ವಿಲ್ ಗೆಟ್ ಟು ಸಿ ಮೆನಿ ಪ್ಲೇಸಸ್, ತುಂಬ ಜಾಗ ನೋಡೋದು ಅವಕಾಶ ಸಿಗುತ್ತೆ. ಅದಲ್ಲದೆ ತಿಳ್ಕೊಳ್ಳೋ ಅವಕಾಶ ಕೂಡ ನಮಗೆ ಸಿಗುತ್ತೆ. ದ್ಯಾಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಬೌಟ್ ವರ್ಲ್ಡ್ ಟೂರಿಸಮ್ ಡೇ. ಆ್ಯಂಡ್ ಮಲ್ಪೆ ಬಗ್ಗೆ ಹೇಳಬೇಕು ಅಂತಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ ಮಲ್ಪೆ ಅಂದರೆ ಏನು ಅಂತ ಹೇಳಿ. ಬಟ್ ಇವಾಗ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿ ಪ್ಯಾರಾಸೈಲಿಂಗ್ ಆಗಿರ್ಬೋದು, ಅಥವಾ ಬೋಟ್ ರೈಡಿಂಗ್ ಆಗಿರ್ಬೋದು, ಅಥವಾ ಸೈಂಟ್ ಮೇರೀಸ್ ಐಲ್ಯಾಂಡ್ ಆಗಿರ್ಬೋದು, ಆ್ಯಂಡ್ ಈ ಥರ ಫೆಸ್ಟ್ ಆಗೋದ್ರಿಂದ, ಬೀಚ್ ಫೆಸ್ಟಿವಲ್, ವೈನ್ ಫೆಸ್ಟಿವಲ್ ಆಗೋದ್ರಿಂದ ಸೊ ಎಲ್ಲರಿಗೂ ತಿಳ್ಕೊಳ್ಳೋಂಥ ಅವಕಾಶ ಕೂಡ ಸಿಗ್ತಾ ಇದೆ. ಆ್ಯಂಡ್ ಪೀಪಲ್ ಆರ್ ಹ್ಯಾಪಿ ಅಬೌಟ್ ಇಟ್. ಸೊ ಲೈಟಾಗಿ ನಾವು ಇಂಪ್ರೂವ್ ಕೂಡ ಆಗ್ತದೆ, ಡೆವಲಪ್ ಕೂಡ ಆಗ್ತದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಇದೇ ರೀತಿಯಾಗಿ ಬೇಕಾ? ಡೆಫಿನೆಟ್ಲಿ ಬೇಕು. ಯಾಕಂದರೆ ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಮಂಗಳೂರಿನವರು, ದಕ್ಷಿಣ ಕನ್ನಡ ಯಾವುದರಲ್ಲೂ ಕಮ್ಮಿ ಇಲ್ಲ. ಪ್ರತಿಭೆಯಲ್ಲೂ ಅಂತೂ ಡೆಫಿನೆಟ್ಲಿ ಎಲ್ಲದರಲ್ಲೂ 101% ಕೂಡ ಇದ್ದೀವಿ. ಸೊ ಇದ್ಯಾಕೆ ಆಗಬಾರ್ದು? ಇದರಲ್ಲಿ ನಾವು ತಪ್ಪಂತೂ ಡೆಫಿನೆಟ್ಲಿ ಅಲ್ಲ. ನಾವು ನಮ್ಮ ಜಾಗನ, ನಾವಿರುವಂಥ ಪ್ಲೇಸ್ನ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೈನ್ ಫೆಸ್ಟಿವಲ್ ಬಂದುಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಬಿಯರ್ ಅಥವಾ ಏನು ಸ್ಪಿರಿಟ್ ಡ್ರಿಂಕರ್ಸ್ಗಿಂತ ಡೆಫಿನೆಟ್ಲಿ ಬೆಟರ್. ವೈನ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಕೂಡ ಹೇಳ್ತಾರೆ. ಸೊ ಯಾಕೆ ಆಗಬಾರ್ದು? ಆ್ಯಂಡ್ ಇಲ್ಲಿ ಇನ್ನೂ ತಪ್ಪು ಅಂತ ನಡೀತಾ ಇಲ್ಲ. ಸೊ ಆಬ್ವಿಯಸ್ ಇಟ್ಸ್ ಗುಡ್ ಓನ್ಲಿ. ಸೊ ಅದು ಆಗಲೇಬೇಕು. ಆ್ಯಂಡ್ ಇದಕ್ಕಿಂತ ಜೋರಾಗೇನೆ ಆಗಬೇಕು. ಇದರ ಜೊತೆಯಲ್ಲಿ ಏರ್ ಶೋ ಕೂಡ ನಡೆದಿದ್ದು 5 ಜನರ ತಂಡ ಈ ಶೋವನ್ನ ನಡೆಸಿಕೊಟ್ರು. ಈ 5 ಜನರ ತಂಡ ತಮ್ಮ ಹವ್ಯಾಸ ನೆಲೆಯಲ್ಲಿ ಶೋವನ್ನ ಏರ್ಪಡಿಸಿದ್ದು ಹೆಲಿಪ್ಯಾಡ್ ಗ್ರೌಂಡ್ ನಲ್ಲಿ ಈ ಶೋವನ್ನ ಮಾಡಲಾಯಿತು. ಇದರ ಜೊತೆಯಲ್ಲಿ ವಿಮಾನದ ಬಗೆಗಿನ ತರಬೇತಿ, ಅದರ ಪ್ರತಿಯೊಂದು ಮಾಹಿತಿಯ ಜೊತೆಗೆ ಮನೋರಂಜನೆಯನ್ನ ಈ 5 ತಂಡ ಜನರಿಗೆ ನೀಡುವಲ್ಲಿ ಸಫಲವಾಗಿದೆ. ಪ್ರೋಗ್ರಾಮ್ನ ನಾವು ವರ್ಲ್ಡ್ ಟೂರಿಸಮ್ ಡೇ ಪ್ರಯುಕ್ತವಾಗಿ ಅರೇಂಜ್ ಮಾಡಿರೋದು ಈ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಸ್ಟೂಡೆಂಟ್ಸ್ಗೆ ಇದರಿಂದ ಏರ್ಪ್ಲೇನ್ಗಳು, ಹೆಲಿಕಾಪ್ಟರ್ಗಳು ಇದು ಹೇಗೆ ಫ್ಲೈ ಆಗುತ್ತೆ, ಏನೇನು ರೀತಿ ಏರೋಬ್ಯಾಟಿಕ್ಸ್ ಮಾಡ್ಬೋದು ಅದನ್ನೆಲ್ಲ ತಿಳಿಸೋಂಥ ಒಂದು ಪ್ರಯತ್ನ ಅಷ್ಟೇ. ಹೌದು, ನಾವು ಒಂದು ಟೀಮ್ ಥರ ಕೆಲಸ ಮಾಡ್ತೀವಿ. ಸುಮಾರು ನಮ್ಮಲ್ಲಿ ಒಂದು 10ರಿಂದ 12 ಜನ ಫ್ಲೈಯರ್ಗಳಿದ್ದಾರೆ. ಒಟ್ಟು ಬೇರೆ ಬೇರೆ ಥರ ಏರ್ಕ್ರಾಫ್ಟ್ಗಳು ಫ್ಲೈ ಮಾಡೋರು ಎಲ್ಲ ನಾವೆಲ್ಲ ಬೇರೆ ಬೇರೆ ಪ್ರೊಫೆಷನಲ್ ಇರೋರು. ಇದು ಕಾಮನ್ ಇಂಟ್ರೆಸ್ಟ್ ಗ್ರೂಪ್ ಥರ ಎಲ್ಲ ಸೇರಿ ಒಟ್ಟಿಗೆ ಒಂದು ಹಾಬಿ ಥರ ಶುರುವಾಗಿದ್ದು. ಸೊ ನಾವು ಇದನ್ನು ಆದಷ್ಟು ಸ್ಟೂಡೆಂಟ್ಗಳು ಅವರೆಲ್ಲ ಅದ್ರ ಬಗ್ಗೆ ಕಲಿತು ಇದಾಗಲಿ ಅನ್ನೋದಕ್ಕೋಸ್ಕರ ಈ ಥರದ ಪ್ರೋಗ್ರಾಮ್ಗಳು ಮಾಡ್ತೀವಿ. ಸುಮಾರು ಕಾಲೇಜ್ಗಳಲ್ಲಿ ಅದರಲ್ಲೆಲ್ಲ ಮಾಡ್ತೀವಿ. ತಿಂಗಳಲ್ಲಿ ಎಷ್ಟು ಪ್ರೋಗ್ರಾಮ್ಸ್ಗೆ ಹೋಗ್ತಾರೆ ಸರ್? ಅದು ಡಿಪೆಂಡ್ಸ್. ಕೆಲವು ಕಾಲೇಜ್ಗಳು, ಈಗ ನಂದು ಈ ವರ್ಷದಲ್ಲಿ ಸುಮಾರಾಗಿ ಒಂದು 6 ಶೋ ಆಯಿತು. ಸೊ ಅದು ಡಿಪೆಂಡ್ಸ್. ಯಾಕೆಂದರೆ ನಾವು ವಿ ಆರ್ ಆಲ್ಸೋ ಇನ್ ಡಿಫ್ರೆಂಟ್ ಅದರ್ ಪ್ರೊಫೆಷನ್ಸ್. ಸೊ ವಿ ಫೈಂಡ್ ಟೈಮ್ ಟು ಡೂ ದಿಸ್. ನಿಮ್ಮ ಗ್ರೂಪಿಗೆ ಸೇರಬೇಕಾದ್ರೆ ಏನಾದರೂ ಆ ಥರ ಕೆಲವು ಏನಿಲ್ಲ ಸರ್, ಹಾಗೇನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಯು ಆರ್ ಆಲ್ವೇಸ್ ವೆಲ್ಕಮ್. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್, ದೇ ಆರ್ ವೆಲ್ಕಮ್ ಟು ಕಮ್ ಆ್ಯಂಡ್ ಜಾಯ್ನ್ ಅವರ್ ಗ್ರೂಪ್. ವಿಲ್ ಟೀಚ್ ಯು ಹೌ ಟು ಫ್ಲೈ.
ಓಕೆ, ಸೊ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ನೋಡಿದ್ರಲ್ಲ ಪರ್ಯಟನಾ ಪರ್ವದ ಸೊಬಗನ್ನ. ಇಂತಹ ಉತ್ಸವವನ್ನ ಆಯೋಜನೆ ಮಾಡಿದ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯವಂತೂ ನಿಜಕ್ಕೂ ಶ್ಲಾಘನೀಯ. ಇದೇ ಇವತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.